ಕುಲಾಲ್. ಈ ಹೆಸರನ್ನು ತುಳುನಾಡಿನಲ್ಲಿ ಅದೆಷ್ಟು ಮಂದಿ ಕೇಳಿದವರು ಇದ್ದಾರೆ. ಹಾಗೆ ಒಂದಿಷ್ಟು ಮಂದಿ ಹೆಸರು ಕೇಳಿದ್ದು ಮಾತ್ರವಲ್ಲದೆ ಇವರೇ ಸಂಕೇತ್ ಕುಲಾಲ್ ಅಂತ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಕೆಲವರಂತೂ ಇವರ ಅಭಿನಯವನ್ನು ಕಂಡು ಸಾಬಷ್ಗಿರಿ ಕೊಟ್ಟವರು ಇದ್ದಾರೆ. ಅಷ್ಟಕ್ಕೂ ಯಾರಿದು ಸಂಕೇತ್ ಕುಲಾಲ್, ಯಾವೆಲ್ಲ ಚಿತ್ರಗಳಲ್ಲಿ ಅಭಿನಯಿಸಿದ್ರು, ಇವೆಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ಬಲೆ ತೆಲಿಪಾಲೆ ರಿಯಾಲಿಟಿ ಶೋ ತುಳುವರಿಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಶೋ ನೋಡದವರೇ ಇಲ್ಲ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದ್ರೆ ಅದೆಷ್ಟು ಕಲಾವಿದರನ್ನು ಬೆಳಕಿಗೆ ತಂದ ಶೋ ಇದು. ಇದರ ಸೀಸನ್ 6ರ ಪಂಚಶಕ್ತಿ ಟೀಮ್ನ ಕಲಾವಿದರಲ್ಲಿ ಸಂಕೇತ್ ಕುಲಾಲ್ ಕೂಡ ಒಬ್ರು. ಅಷ್ಟೇ ಅಲ್ಲದೆ ಮನಸ್ತ ಪೊರ್ಲು, ಮಾಜಂದಿರೆನಪು, ಕಲ್ವೇರನ್ನು ತುಳು ಶಾರ್ಟ್ ಸಿನಿಮಾಗಳಲ್ಲಿ ಕುಲಾಲ್ ಅಭಿನಯಿಸಿದ್ರು. ಹಾಗೆ ರಿಯಲ್ ಅನ್ನು ಕನ್ನಡ ಕಿರುಚಿತ್ರದಲ್ಲೂ ಬಣ್ಣ ಹಚ್ಚಿದ್ರು. ಇದರೊಂದಿಗೆ ತಿಲಿಕೆದ ಗೊಂಚಿಲನ್ನು ತುಳು ಆಲ್ಬಂನಲ್ಲೂ ಮಿಂಚಿದ್ರು. ಇದರೊಂದಿಗೆ ತುಳುವಿನಲ್ಲಿ ಭಾರಿ ಜನಪ್ರಿಯತೆ ಪಡೆದ ಕೋಟಿ ಚೆನ್ನಯ್ಯ ಧಾರಾವಾಹಿಯಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡ್ರು ಸಂಕೇತ್ ಕುಲಾಲ್. ಇದು ಸ್ಮಾಲ್ ಸ್ಕ್ರೀನ್ ನ ಕಥೆಯಾದ್ರೆ ಬಿಗ್ ಸ್ಕ್ರೀನ್ ನ ಕಮಾಲ್ ಬೇರೆನೇ ಇದೆ. ಈಗಾಗಲೇ ತೆರೆಕೊಂಡು ಭರ್ಜರಿ ಪ್ರದರ್ಶನ ಕಂಡ ಕೋಸ್ಟಲ್ ವುಡ್ ನ ಅರ್ಜುನ್ ವೆಟ್ ಸಮೃದ್ಧ, ಪಮ್ಮಣ್ಣ ದಿ ಗ್ರೇಟ್, ಅಮ್ಮೇರ್ ಪೊಲೀಸ, ತಗಲ್ ಬಾಜಿಲು, ದೇಯಿ ಬೈದೇದಿ, ಬೆಲ್ಚಪ್ಪ ಚಿತ್ರಗಳ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಅಪ್ಕಮಿಂಗ್ ತುಳು ಚಿತ್ರಗಳಾದ ಎನ್ನ, ಆಟಿಡೊಂಜಿ ದಿನ ಚಿತ್ರಗಳಿಗೂ ಬಣ್ಣ ಹಚ್ಚಿದ ಕುಲಾಲ್ ಕನ್ನಡದಲ್ಲೂ ಕಮಾಲ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶನದ ರೆಟ್ರೋ ಸಿನಿಮಾ ಬೆಲ್ ಬಾಟಮ್ ಚಿತ್ರದ ಒಂದು ಪಾತ್ರದಲ್ಲಿ ಕುಲಾಲ್ ಕಮಾಲ್ ಮಾಡಿದ್ರು. ಹಾಗೆ ಲೊಂಗಿ ಚಿತ್ರಕ್ಕೂ ಬಣ್ಣ ಹಚ್ಚಿದ್ದಾರೆ ಸಂಕೇತ್ ಕುಲಾಲ್. ಇದರೊಂದಿಗೆ ಅಪ್ಕಮಿಂಗ್ ಕನ್ನಡ ಚಿತ್ರಗಳಾದ ತಿಳಿಯದ ಆಯಾಮ ಮತ್ತು ನಂದಿನಿ ಜಾಹೀರಾತಿನಲ್ಲೂ ಕೋಸ್ಟಲ್ ವುಡ್ ನ ಸ್ಟಾರ್ ಅರವಿಂದ ಬೋಳಾರ್ ಜೊತೆ ಅಭಿನಯಿಸಿ ಸೈ ಎನಿಸಿಕೊಂಡ್ರು. ಕುಲಾಲ್ ಅವರ ಬಣ್ಣದ ಲೋಕದ ಕಥೆಯಾದ್ರೆ ಸಿಂಗಿಂಗ್ ಸ್ಟೋರಿ ಬೇರೆನೇ ಇದೆ. ಈಗಾಗಲೇ ಸಂಕೇತ್ ಕುಲಾಲ್ ಅನ್ನೋ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋ ಇವರು ಕುಯ್ಯ 1, ಕುಯ್ಯ 2, ಪೊನ್ನಮರ್ಲೆ, ಪೊಸಬುಲ್ಪು, ಕಾಟುಪೊನ್ನು, ಟಯ್ಯ, ಐನುತ್ತೊಂಜಿ ತುಳು ಸಾಂಗ್ಸ್, ರಣಕುಡಿ, ಸೇಲೆ, ಕಳಿಬೋಡೆ ಆಲ್ಬಮ್ ಸಾಂಗ್ ಗಳಿಗೆ ನಟಿಸಿದ್ದು ಮಾತ್ರವಲ್ಲದೆ ಈ ಆಲ್ಬಮ್ ಸಾಂಗ್ ಅನ್ನು ಸಂಕೇತ್ ಕುಲಾಲ್ ಹಾಡಿದ್ದಾರೆ. ಈಗಾಗಲೇ ತುಳುನಾಡಿನಾದ್ಯಂತ ಈ ಹಾಡುಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಭಾರಿ ಜನಪ್ರಿಯತೆಯನ್ನು ಪಡೆದಿದೆ. ಹಾಗೆ ಇವರ ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳಾದ ಏತು ಬೆನ್ಪುನು, ಖರಾಬ್ ಲವ್ ಆಲ್ಬಮ್ ರಿಲೀಸ್ಗೆ ತಯಾರಾಗಿದೆ. ಬಣ್ಣದ ಲೋಕದ ಬೇರೆ ಬೇರೆ ವಿಭಾಗಗಳಲ್ಲಿ ಗುರುತಿಸಿಕೊಂಡಿದ್ದು ಮಾತ್ರವಲ್ಲದೆ ತನ್ನ ಚಾಪನ್ನು ಮೂಡಿಸ್ತಾ ಇರೋ ಸಂಕೇತ್ ಕುಲಾಲ್ಗೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.